ചിറകണ്ണില മദീന നിത്യ ശോഭിത മദീന മദീന മുത്തുമാണിക്യവാദ മദീന സ്നേഹരാഗದ ರಾಜ ಮದೀನ ಮೋಹದ ಕಣ್ಣುಗಳು ತೆರೆಯಿತು ಆಶ್ರಯಗಳು ಅರಳಿತು ಮಾಲಿನ ಮನಸ್ಸನ್ನು ಮಾನಿಸು ಮೈಲಿಲವಿದೆನಿಸು ಮುತ್ತು ಮಾಣಿಕ್ಯವಾದ ಮದೀನ ಸ್ನೇಹರಾಗದ ರಾಜ ಮದೀನ ಕನಸು ಕಂಡಿದನು ಕನಸಾಯಿತು ವೈಲಕ್ಕೆ ಬಂದಿದನು ಕನಸಾಯಿತು ಯಾ ರಸೂಲಲ್ಲಾಹ್ ಹುಜುರಿ ಐದೀನಾ ಕಲ್ಲತು ಹಿಲತುನಾ ಅದ್ರಿಕನಾ ರಸೂಲಲ್ಲಾಹ್ ಯಾ ರಸೂಲಲ್ಲಾಹ್ ಹುಜುರಿ ಐದೀನಾ ಕಲ್ಲತು ಹಿಲತುನಾ ಅದ್ರಿಕನಾ ರಸೂಲಲ್ಲಾಹ್ ನಬಿ ಮಲರೇ സ്വർഗത്തിന്റെ
ಈ ಸಂದರ್ಭದಲ್ಲಿ ಸರ್ವಶ್ರೇಷ್ಠ ಪ್ರವಾದಿ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಹಾಡಬಯಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಮನುಷ್ಯರು ಎಲ್ಲರೂ ಒಂದೇ ಮೂಲದವರೆಂಬ ಕುರ್ಆನ್ ಸಂದೇಶವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒದಗಿಸುವ ಮೊದಲು ವಿಶ್ವದ ಪರಿಸ್ಥಿತಿ ವಿಚಿತ್ರವಾಗಿತ್ತು. ಚರ್ಮ ಕಪ್ಪೆಂಬ ಕಾರಣಕ್ಕೆ ಕರಿಯರು ಅಸ್ಪೃಶ್ಯರಾಗಿದ್ದರು. ಲಿಂಗ ಭಿನ್ನವೆಂಬ ಕಾರಣಕ್ಕೆ ಸ್ತ್ರೀಯರು ಶೋಷಿತರಾಗಿದ್ದರು. ಬಡವನು ಬಲ್ಲಿದವನ ಅಡಿಯಾಳುಗಳಾಗಿದ್ದರೆ ಅಶಕ್ತರ ಮೇಲೆ ಸಶಕ್ತರ ಆಕ್ರಮಣ ಅದು ಮೀರಿತು. ಮನುಷ್ಯತ್ವದ ತೇವಾಂಶವು ಬತ್ತಿ ಹೋಗಿತ್ತು. ಆದರೆ 23 ವರ್ಷಗಳ ಪ್ರವಾದಿ ಜೀವನ ಪ್ರಭಾವದಿಂದ ಕಣ್ಣು ಕುಕ್ಕುವ ಅಸಮಾನತೆಯು ಅರೇಬಿಯನ್ ಮಣ್ಣಿನಿಂದ ದೂರ ತಿರಿಯಿತು. ದಿವ್ಯ ಸಂದೇಶವನ್ನು ಪಡೆದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಧರ್ಮ ಪ್ರಚಾರ ಆರಂಭಿಸಿದರು. ತದನಂತರ ಪ್ರವಾದಿ ವರಿಯರ ಜೀವನ ಶೈಲಿಯಿಂದಾಗಿ ಹಲವಾರು ವ್ಯಕ್ತಿಗಳು ಪ್ರಭಾವಿತರಾಗಿದ್ದರು. ಪ್ರವಾದಿ ವರಿಯರ ಸಮಾನತೆಯು ಸಂದೇಶದಿಂದಾಗಿ ನೀಗ್ರು ಗುಲಾಮನಾಗಿದ್ದಂತಹ ಬಿಲಾಲ್ ರಲಿಯಲ್ಲಾಹು ಅನ್ಹು, ವಿಲಿಯನಾದಂತಹ ಸಲ್ಮಾನ್ ಫಾರಿಸ್ ರಲಿಯಲ್ಲಾಹು ಅನ್ಹು ಒಂದೇ ಸಾಲಿನಲ್ಲಿ ನಮಾಜ್ ಮಾಡುವರಾಗಿದ್ದರು. ಎಷ್ಟು ಹೇಳಿ ನನ್ನ ಈ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಅಲ್ಲಾಹು ನಮ್ಮೆಲ್ಲರನ್ನು ಇರು ಲೋಕಗಳಲ್ಲಿ ವಿಜಯ ಮಾಡಲಿ. Today the birthday of our Prophet Muhammad Mustafa sallallahu alaihi wasallam. In this celebration, I would like to share something about Prophet Muhammad Mustafa sallallahu alaihi wasallam. May Allah bless us. Prophet Muhammad Mustafa sallallahu alaihi wasallam is the last prophet of Almighty Allah. Aisha radhiyallahu anha said that she showed that Muhammad Mustafa sallallahu alaihi wasallam was washing the clothes and repairing the shoe. ಪುಗಾರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಪ್ರಪಂಚವಿಡೀ ಪ್ರವಾದಿ ಪ್ರಕೀರ್ತನಗಳಿಂದ ಪುಲಕಿತಗೊಂಡಿರುವ ಈ ಪ್ರಪೂರ್ಣ ಸನ್ನಿವೇಶದಲ್ಲಿ ಅಮರ್ ಪ್ರಭೆ ಪುಣ್ಯ ಪ್ರವಾದಿ ಎಂಬ ವಿಷಯಗಳನ್ನು ಕುರಿತು ಒಂದೆರಡು ಮಾತುಗಳನ್ನಾಗಿ ನಾನು ವಿರಾಮ ಹಾಕುತ್ತೇನೆ. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹನ ಅನುಗ್ರಹಿಸಲಿ. ಪ್ರಿಯ ಸಹೋದರರೇ, ಅಕ್ರಮ, ಅನೀತಿ, ಅನಾಚಾರಗಳ ಅಗರವಾಗಿ ಅಧರ್ಮದಲ್ಲಿ ಅಂಡನೆತ್ತಿದ್ದ 6ನೇ ಶತಮಾನ ಮಮತೆ, ಮಾನವೀಯತೆಗಳು ಮಾಯವಾಗಿ ಅಮಾನವೀಯತೆ, ಮೃಗೀಯತೆ ಮೇಲೆ ನಡೆದಾಡುತ್ತಿದ್ದ ಅರಬಿ ಜೋಯಿಗಳು ಮನಸೋಕ್ತ ಮಧ್ಯೆ ಈ ಮಾನವಿಗಳ ಮಡಿಲಲ್ಲಿ ನಜಮಗ್ನರಾಗುವುದಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಮೊದಲೇ ಮಂಜರ ತಮ್ಮ ಯುಗದಲ್ಲಿ ಲೋಕಾನುಗ್ರಹಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉದಯಿಸಿ ಬಂದರು. ಪ್ರಿಯ ಸಹೋದರರೇ, ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಅಂತಿಮ ಸಂದೇಶವಾಹಕರಾಗಿದ್ದಾರೆ. ಪ್ರಪಂಚದ ಅಸ್ತಿತ್ವವೇ ಅವರಿಗೆ ಸಂಬಂಧಿಸಿದ್ದಾಗಿದೆ. ತಮ್ಮನ್ನು ಸೃಷ್ಟಿಸದಿರುತ್ತಿದ್ದರೆ ಈ ಲೋಕವನ್ನು ಸೃಷ್ಟಿಸುತ್ತಿರಲಿಲ್ಲ ಎಂದು ಸರ್ವ ಲೋಕ ನಿವಾಸಿಗಳು ಅನುಗ್ರಹವಾಗಿ ತಮ್ಮನ್ನು ನಿಯೋಗಿಸಲಾಗಿದೆ ಎಂದು ಹೇಳಿದ ಸೃಷ್ಟಿಕರ್ತನ ವಚನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವುದಾದರೊಂದು ಕ್ಷೇತ್ರದಲ್ಲಿ ಮಾತ್ರ ಉತ್ತಮವಾಗಿರಲಿಲ್ಲ, ಎಲ್ಲ ಕ್ಷೇತ್ರದಲ್ಲಿ ಮುಚ್ಚಲು ಅವರಿಗೆ ಸಾಧ್ಯವಾಯಿತು. ಆದುದರಿಂದಲೇ ಅಧನ್ಯ ಪ್ರವಾದಿಯವರು ವಫಾತಾಗಿ ಸುಮಾರು 14 ಶತಮಾನಗಳು ಕಳೆದರೂ ಅವರ ಕೀರ್ತನೆಗಳು ಮುಗಿಯಲಿಲ್ಲ. ವಿಶ್ವದಲ್ಲಿ ಅದೆಷ್ಟು ಮಹಾಪುರುಷರು ಮರೆಯಾದರು, ಅವರ ಕೀರ್ತನೆಗಳು ಮರೆಯಾದವು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಇಂದು ಸ್ಮರಿಸಲ್ಪಡುತ್ತಿದೆ. ಈ ರೀತಿ ಸ್ಮರಿಸಲ್ಪಡುವ ವ್ಯಕ್ತಿ ಎಂದಿಗೂ ಕಾಣಲು ಸಾಧ್ಯವೇ ಇಲ್ಲ. ಆ ಕಾರಣ ಕೋಟಿ ಕೋಟಿ ಹೃದಯಗಳ ಅಂತರಾಳದಿ ಹರಿಯುತ್ತಿರುವ ಅಪರೂಪದ ನದಿಯಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಆದ್ದರಿಂದ ಪ್ರವಾದಿವರ್ಯರು ಕಲಿಸಿಕೊಟ್ಟ ಆಶಯ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸರ್ವಶಕ್ತನಾದ ಅಲ್ಲಾಹನ ಅನುಗ್ರಹದ ಕುರಿತು ನಿಮ್ಮನ್ನು ಅಭಿಸಂಬೋಧಿಸಲು ಸರ್ವವನ್ನು ಸೃಷ್ಟಿಸಿ ಪರಿಪಾಲಿಸುವ ಅಲ್ಲಾಹನ ಅನುಗ್ರಹಿಸಲಿ, ಆಮೀನ್. ಜಗಸೃಷ್ಟಿಗೆ ಕಾರಣೀಭೂತರಾದ ಜಗನೇತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದ ಅಂತಕರಾದ ಯುಗದಲ್ಲಿ ಜಗತ್ತಿಗೆ ನಿಯೋಗಿಸಲ್ಪಟ್ಟರು. ಅದು ಕಾರ್ಗತ್ತಲ ಯುಗವಾಗಿತ್ತು. ಮಾತ್ರವಲ್ಲ, ಎಲ್ಲೆಲ್ಲೂ ಅಣ್ಣಾಚಾರಿ ವ್ಯಾಪಕವಾಗಿತ್ತು. ಬಡವ, ಬಲ್ಲಿದ, ಕರಿಯ, ಬಿಳಿಯ ಎಂಬಿ ಘಟಕವು ಜನಜೀವನ
ಜೀವನವನ್ನು ನಸಕ್ಕೆ ಹಾಕಿತ್ತು. ಅಂದು ಬಡವನು ಧನಿಕನ ಅಡಿಯಲಾಗಿದ್ದಾರೆ. ಅಸಕ್ತರ ಮೇಲೆ ಸುಸಕ್ತರ ಆಕ್ರಮಣ ಅದು ಮೀರಿತು. ಪ್ರಸ್ತುತ ಕಾಲದಲ್ಲಾಗಿತ್ತು. ಆ ದಿವ್ಯ ಜ್ಯೋತಿಯ ಉದಯ ಕನ್ನಡದಲ್ಲಿಸಿದವನೆಲ್ಲ ಮುಗುಳದಿಂದಲೇ ಮಂಡಿ ಹೋಗರಿಸಿದ ಹೆಗ್ಗಳಿಕೆ ಪೈಗಂಬರದ್ದು. ತನ್ನ ಪ್ರಭುವಿನ ವಚನಗಳನ್ನು ತಲುಪಿಸಿಕೊಳ್ಳುವಲ್ಲಿ ಅವರೆದುರಿಸಿದ ಆಕ್ರಮಣ ವಿವರಿಸಲು ಅಸಾಧ್ಯ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎದೆಗೊಂಡಲಿಲ್ಲ. ಶತ್ರುಗಳ ಬೆದರಿಕೆಗೆ ಜಗಲಿಲ್ಲ, ಕೂಗಲಿಲ್ಲ. ಬದಲು ನಿರ್ಭೀತಿ ಹಾಗೂ ಅಷ್ಟೇ ಸಹನೆಯಿಂದ ಜನರನ್ನು ಸರಿದಾರಿಗೆ ಆಹ್ವಾನಿಸಿದರು. ಕಾರಣ ಅವರು ಸಹನೆಯ ಪರ್ಯಾಪ್ತರಾಗಿದ್ದರು. ಇಷ್ಟೇ ಹೇಳಿ ನನ್ನ 2-3 ಮಾತುಗಳು ಭಾಷಣಗಳನ್ನು ಕೊನೆಗೊಳಿಸುತ್ತೇನೆ. Scholars, honorable judges and staffs and all my dear friends, Assalamu alaikum. Today the world is celebrating the birthday of our great leader, Prophet Muhammad Mustafa sallallahu alaihi wasallam. In this celebration auctions, I would like to tell some of our Prophet Muhammad Mustafa sallallahu alaihi wasallam. My dear friends, there are many religions in this world, and each of those religions have holy books and leaders. As we know that Islam is our religion and Quran is our holy book, in which Prophet Muhammad Mustafa sallallahu alaihi wasallam is the leader. Almighty Allah, who is the real Lord and created this world. Nowadays people's role model is sports players, crickets and all things. But the Quran says, "Laqad kana lakum fi Rasulillahi uswatun hasanah." But for our life, Prophet Muhammad Mustafa sallallahu alaihi wasallam is the project man and created in this world. So let us follow and believe him. May Allah bless us. Amen. And by this saying, I will conduct my speech by saying, ಅಸ್ಸಲಾಮು ಅಲೈಕುಂ. ಈದ್ ಮಿಲಾದಿನ ಆಚರಣೆ ಮುಳುಗಿರುವ ಸಂಬರದಲ್ಲಿ 2 ಮಾತನ್ನು ನಿಮ್ಮ ಮುಂದೆ ಆಲಿಸುತ್ತೇನೆ. ಇಡೀ ಜಗತ್ತಿಗೆ ಕಾರಣವನ್ನು ತೋರದರಾಗಿದ್ದಾರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಎಲ್ಲರೂ ಬಂದವರಿಗೆ ಸ್ನೇಹದ ನೆರಳಿನ ಚಾಚಿದವರು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ನಬಿಯರನ್ನು ಅನುಸರಿಸುವುದು, ಕಿರಿಯರನ್ನು ಹಿರಿಯರನ್ನು ಗುರುವನ್ನು ಪ್ರೀತಿಸಲು, ಕಾರಣ ತೋರಲು ಗೌರವಿಸಲು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿದ್ದರು. ನಬಿಯರನ್ನು ಅನುಸರಿಸುವುದು ನಮ್ಮ ಕರ್ತವ್ಯವಾಗಿ ಈ ಜಗತ್ತಿಗೆ ಉತ್ತಮ ಮಾದರಿ ವ್ಯಕ್ತಿಯಾಗಿದ್ದಾರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅವರ ಉಮ್ಮತ್ತಿನಲ್ಲಿ ಜನಿಸುವ ಅಲ್ಲಾಹನು ನಮಗೆ ಭಾಗ್ಯ ನೀಡಿದ್ದಾನೆ. ಇಷ್ಟೇ ಹೇಳಿ ನನ್ನ ಕಿರಿಯ ಭಾಷಣವನ್ನು ಮುಗಿಸುತ್ತೇನೆ. Dear friends, first of all, I am going to bring a part of this vacation. Today we gather to celebrate the birthday of our beloved Prophet sallallahu alaihi wasallam. I would like to describe a few words about the great personality of our Prophet sallallahu alaihi wasallam. Prophet sallallahu alaihi wasallam born at Makkah 571 AD. The name of his father Abdullah and the name of his mother Amina. He is my role model, and I think that he is the best role model for a mankind because he has the good moral character. Prophet sallallahu alaihi wasallam was the best teacher, the best father, the best friend and the best guardian. Prophet sallallahu alaihi wasallam very kind and friendly. He loved to help others in their difficulties. He is the man who never hurted others' feelings. Allah subhanahu wa ta'ala had sent Prophet sallallahu alaihi wasallam as a best teacher. We should follow our Prophet sallallahu alaihi wasallam. ಜನ್ಮದಿನವನ್ನು ಕೊಂಡೊಯ್ಯುವಂತ ಈ ಶುಭ ಮುಹೂರ್ತದಲ್ಲಿ ಆ ಪ್ರವಾದಿ ಪ್ರೇಮದ ಕುರಿತು 1-2 ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಸರ್ವಸತ್ಯವನ್ನು ಅನುಗ್ರಹಿಸಲಿ. ಆಮೀನ್. ಅಖಿಲ ಜಗತ್ತನ್ನು ಸೃಷ್ಟಿಸಲಿಕ್ಕೆ ಕಾರಣಭೂತರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರೀತಿಸುವುದು ನಮ್ಮೆಲ್ಲರ ಬಾಧ್ಯತೆಯಾಗಿದೆ. ಪ್ರವಾದಿಯವರನ್ನು ಪ್ರೀತಿಸದೆ ನಮಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ವಿಜಯವನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ. ನೀವು ನಿಮ್ಮ ಮಾತಾಪಿತರಿಗಿಂತಲೂ ಮಕ್ಕಳಿಗಿಂತಲೂ ನಿಮ್ಮ ಆಸ್ತಿ ಪಾಸ್ತಿಗಿಂತಲೂ ನನ್ನನ್ನು ಪ್ರೀತಿಸುವವರೆಗೆ ನಿಮ್ಮ ಯಾರು ಪೂರ್ಣ ಮುಮಿನಾಗುವುದಿಲ್ಲ. ಉಸ್ತಾದರೆ, ಸಭಿಕರೇ, ಅಸ್ಸಲಾಮು ಅಲೈಕುಂ. ನಾನೊಂದು ಪುಟ್ಟವಾದ ಹೇಳಿ ಮುಗಿಸುತ್ತೇನೆ. ಪ್ರಿಯರೇ, ಒಂದು ದಾರಿಯಲ್ಲಿ ಮುತ್ತು ನಬಿಯವರು ನಡೆಯುತ್ತಿದ್ದಾಗ ಒಂದು ಅರಾಬಿ ಓಡಿ ಬಂದು ನಬಿಯ ಹೆಗಲಲ್ಲಿದ್ದ ಸಾಲನ್ನು ರಭಸದಿಂದ ಹೇಳಿದನು. ಆದ ಕಾರಣ ನಬಿಯವರು ಭುಜದಲ್ಲಿ ಅದರ ತುಳುವು ಕಂಡಿತ್ತು. ನಬಿಯವರು ನಗುಮುಖದಲ್ಲಿ ತಿರುಗಿ ನೋಡಿದರು. ನಂತರ ಅಲ್ಲಿದ್ದವರು ಹೇಳಿದರು, ಈ ವ್ಯಕ್ತಿಯೇ
ಸಮೂಹದ ಮನವಹಿಸಬಾರದೆಂಬ ಸತ್ಯದಲ್ಲಿ ಜೀವಿಸಿದ್ದ ನಬಿಯವರ ಬರ್ಕದಿಂದ ನಾವು ಕಾಪಾಡಿ ಆಮೀನ್. ಅಸ್ಸಲಾಂ. أيها الرئيس المحترم والحضور الكرام، نحن في مجلس محضرة جمعنا بمناسبة مولد رسول الله صلى الله عليه وسلم. أولا نحمد الله تعالى لهدايتنا لهذا. أرسل الله تعالى نبينا محمدا صلى الله عليه وسلم رحمة للعالمين، وهو صلى الله عليه وسلم رحمة للإنس والجن وسائر خلق الله تعالى، لكونه صلى الله عليه وسلم رحمة في الدنيا وفي الآخرة. قال الله تعالى: وما أرسلناك إلا رحمة للعالمين. لكونه صلى الله عليه وسلم رحمة ما أرسل الله تعالى العذاب على الكفار من أمته، كما أرسل الله تعالى العذاب على الكفار من قبل صلى الله عليه وسلم في الأمة الماضية. اللهم وفقنا لاتباع نبيك محمد صلى الله عليه وسلم، آمين. أختم كلامي هذا وآخر دعواهم أن الحمد لله رب العالمين. السلام عليكم ورحمة الله وبركاته. والغيبة وسائر المبارك في هذا المفهوم المباركة. ومعنى بمناسبة ميلاد النبي صلى الله عليه وسلم ينبغي الاحتفال بالميلاد شكرا لله تعالى لإيجاده صلى الله عليه وسلم رحمة للعالمين، وهو صلى الله عليه وسلم نبينا ونذر أمته وكرم على سائر الأمم المالية. كما قال الله تعالى: كنتم خير أمة تقبل الله منا سيئنا وجمعنا في الجنة، آمين. أختم كلامي هذا. السلام. أيها الرئيس المحترم والحضور الكرام، نحن جمعنا في هذا الموقف المعلن بمناسبة ميلاد النبي الكريم صلى الله عليه وسلم. ولد نبينا محمد صلى الله عليه وسلم بمكة المكرمة، ونادى بأيسر الأخلاق وحبب إليه الناس، وسموا في الزمان جاهلة به الأمين. وكان النبي صلى الله عليه وسلم قدوة للعالمين في أقواله وأفعاله. قال له تعالى: لقد كان لكم في رسول الله أسوة حسنة. وفقنا الله لاتباعه، آمين. أختم كلام هذا. उम्मती का फिरबा उम्मती का रखता रसूल का पढ़ते हैं यूथ गईब में कलमा रसूल का, पढ़ते हैं यूथ गईब में कलमा रसूल का। जन्नत उसे मिले जो, जन्नत उसे मिले जो होगा रसूल का, होता घर जमीन पर साया रसूल का, होता घर जमीन पर साया रसूल का। दुनिया को देखना भी गवारा नहीं किया, दुनिया को देखना भी गवारा नहीं किया। जब तक अलीम देखना, जब तक अलीम देखना चेहरा रसूल का, होता अगर जमीन पर साया रसूल का, होता अगर जमीन पर साया रसूल का। अपना दीवाना बना दो या रसूल, या रसूल। जामो उल्फत का पिला दो या रसूल। अपना दीवाना बना दो या रसूल, या रसूल। मेरे किस्मत को जगा दो या रसूल, मेरे किस्मत को जगा दो या रसूल, या रसूल अल्लाह। मेरे किस्मत को जगा दो या रसूल। एक झलक अपने दिखा दो या रसूल, एक
एक झलक अपने दिखा दो या रसूल, या रसूल। एक झलक अपने दिखा दो या रसूल, एक झलक अपने दिखा दो या रसूल, या रसूल। जामो उल्फत का पिला दो या रसूल, अपना दीवाना बना दो या रसूल, या रसूल। काब में तशरीफ लाकर एक बार, काब में तशरीफ लाकर एक बार या रसूल अल्लाह। काब में तशरीफ लाकर एक बार, दूध का शरबत पिला दो या रसूल, अपना दीवाना बना दो या रसूल, या रसूल। दूध का शरबत पिला दो या रसूल। മഅദിയൻ ഖദീജ ബീബി മക്കയെന്ന പുണ്യനാട്ടിൽ വിലസിടുന്നാരേ, വിലസിടുന്നാരേ। മാണിക്യ മലരായ ഭൂമി മഅദിയൻ ഖദീജ ബീബി മക്കയെന്ന പുണ്യനാട്ടിൽ വിലസിടുന്നാരേ, വിലസിടുന്നാരേ। കാത്തിമൻ നബിയെ വിളിച്ചു കച്ചവടത്തിനയച്ചു, കണ്ട നേരം കൽബിനുള്ളിൽ മോഹമോദിച്ചു, മോഹമോദിച്ചു। കച്ചവടവം കഴിഞ്ഞാൽ മുത്തറസൂലുള്ള വന്ന് കല്യാണാലോചനയ്ക്കാം ബേബി തോണിയോ, ബേബി തോണിയോ। മാണിക്യ മലരായ ഭൂമി മഅദിയൻ ഖദീജ ബീബി മക്കയെന്ന പുണ്യനാട്ടിൽ വിലസിടുന്നാരേ। तुझसे पाती है सब पाने वाली, मेरा दिल भी चमक पाने वाली। चमक तुझसे पाती है सब पाने वाली, मेरा दिल भी चमकाने वाली। बरसानगी रेखी गई अपनी रहमत, बरसानगी रेखी गई अपनी रहमत। बदों पर भी बरसाने वाली, बदों पर भी बरसाने वाली। चमक तुझसे पाती है सब पाने वाली, मेरा दिल भी चमकाने वाली। तू जिंदा है वल्ला, तू जिंदा है वल्ला, तू जिंदा है वल्ला, तू जिंदा है वल्ला। मेरे चश्मे आलम से चुभ जाने वाली, मेरे चश्मे आलम से चुभ जाने वाली। चमक तुझसे पाती है सब पाने वाली, मेरा दिल भी चमकाने वाली। चमक तुझसे पाते हैं सब पाने वाली, चमक तुझसे पाते हैं सब पाने वाली। मेरा दिल भी चमकाने वाली, मेरा दिल भी चमकाने वाली। चमक तुझसे पाते हैं सब पाने वाली, मेरा दिल भी चमकाने वाली।
फिर का मीठा मदीना फिर का या रब्बी मुस्तफा या रब्बी मुस्तफा तू मुझे हज पे बुला आके मैं देख लूं आँख से तौबा तेरा टूटी हुई जो है हदीस इसके रसूल में टूटी हुई वो है हदीस इसके रसूल में टूटी हुई वो है हदीस इसके रसूल में उम्मीद मदीना फिर दिखा उम्मीद मदीना फिर दिखा या रब्बे मुस्तफा या रब्बे मुस्तफा काल में सत्यम हबीब स्नेह में त्याग में ജീവിതം പ്രതീകമേ കാവലായി ഭൂമിയിൽ നിലാപ്രകാശമേ നീതിയിൽ ലോകം കണ്ട നിസ്തുല പ്രഭാവമേ ചോതിയിൽ ലോതിലച്ച നിത്യനിക്ക് ധ്യാനമേ സ്നേഹം കണ്ടകിൽ വന്ന ദർശനം മനോഹരം ലോകം കണ്ടകിൽ വന്ന ദർശനിക്ക് സാന്ത്വനം പാപമേറ്റ ഭൂമിയിൽ രാമരാമരങ്ങിടും പാവമെന്റെ ദൂതരെ ആമരാമരിങ്ങിടും ആ ചരിത്ര കേട്ടു പാടിടോ ലോകമേ കേട്ടിടേലമൻ ഹബീബിനെ കാലമേ സത്യമൻ ഹബീബ് സ്നേഹമേ ത്യാഗമേറുന്ന ജീവിതം പ്രതീകമേ കാമനായി ഭൂമിയിൽ നിലാപ്രകാശമേ നീതിയിൽ ലോകം കണ്ട നിസ്തുല പ്രഭാവമേ ചൂതിയിൽ ലോതിലച്ച നിത്യനിക്ക് ത്യാഗമേ സ്നേഹം കണ്ടകിൽ വന്ന ദർശനം മനോഹരം ലോകം കണ്ടകിൽ വന്ന ദർശനിക്ക് സാന്ത്വനം പാവമേറ്റ ഭൂമിയിൽ രാമരാമരങ്ങിടും പാവമെന്റെ ദൂതരെ ആമരാമരങ്ങിടും ആ ചരിത്രയേറ്റു പാടിടോ ലോകമേ കേട്ടിടേലമൻ ഹബീബിനെ കാലമേ സത്യമൻ ഹബീബ് സ്നേഹമേ ಇಂದು ಲೋಕವಾದ ಮಹೋತ್ಸವ ಘೋಷಿಸುತ್ತಾನೆ. ಇಂತಹ ಒಂದು ಸಡಂಗರ ಸಮಾರಂಭದಲ್ಲಿ ನಿಮ್ಮ ಒಂದೊಂದರನ್ನು ಮಾತನಾಡಿ ಬಯಸುತ್ತೇನೆ. ಸಭೆಗೆ ನಾವು ನಮ್ಮ ಗಾತ ಇತಿಹಾಸವನ್ನು ಮರೆತೇವೆ. ನಮಗೆ ಚರಿತ್ರೆಯ ಉಳಿಸಿ ಹೋದ ಸತ್ಯಗಳನ್ನು ಮನದಟ್ಟು ಮಾಡಿಕೊಳ್ಳಬಹುದು. ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದುಕಿದೆಲ್ಲ ವಾನೋತ್ಸವವಾಗಿದೆ. ಅವರು ಇಲ್ಲಿ ಒಂದು ಉತ್ತಮದ ಬದುಕಿನ ಮೂಲಕ ಪ್ರವಾಸ ಮಾಡಿದ ವಿಶೇಷಿತ ಅಂಧಾಕಾರದಲ್ಲಿ ಮುಳುಕಿದ ಬೇಗದಲ್ಲಿ ಬದಲಾವಣೆ ತಂದರು. ತಾವು ಹೇಳುವ ಮಾತನ್ನು ಮೊದಲೇ ತಾವು ಪಾಲಿಸಿ ಬಳಿಕ ಉಳಿದವರೆಗೂ ಉಪದೇಶಿಸಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮೂಲಕ ಎಲ್ಲರಿಗೂ ನಿಕಟಗೊಳಿಸಿದರು. ಆ ತೆರೆದ ಪುಸ್ತಕವನ್ನು ಮನಸ್ಸಿನ ಅಭ್ಯಾಸ ನಡೆಸುತ್ತೇವೆ. ಇಂತಹ ವ್ಯಕ್ತಿ ಮೈಗಿಡಿಸಿದ ಸಾಧ್ಯ. ಅಲ್ಲಾಹ್ ನಮ್ಮೆಲ್ಲರ ಅರಿಯಿಸಿ ನಮ್ಮೆಲ್ಲರೂ ಈ ಚಿಕ್ಕ ಭಾಷಣ ಮುಗಿಸ್ತೇನೆ. ಗುರುಮನತೆ ಗುರು ಹಿರಿಯರೇ, ನಮ್ಮ ನೆಚ್ಚಿನ ಸಹಪಾಠಿಗಳೇ, ಆಧುನಿಕ ಲೋಕದಲ್ಲಿ ಕಪ್ಪಾಡಲು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ತುಂಬುವ ಈ ದಿವಸದಲ್ಲಿ ಒಂದೆರಡು ಮಾತುಗಳನ್ನು ಬಯಸುತ್ತೇನೆ. ಅಲ್ಲಾಹು ತಾಲ ತೌಫೀಕ್ ನೀಡಲಿ. ಆಮೀನ್.
ಮನುಷ್ಯರಲ್ಲಿ ಒಂದೇ ಮೂಲಗಳಿಂದ ಕುರಾನಿನ ಸಂದೇಶವನ್ನು ವಿಶ್ವಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ವಹಿಸುತ್ತೇನೆ. ரஹ்மத்தாய் நபி ஸல்லல்லாஹு அலைஹி வஸல்லம் தங்களை ஜன்மதினத்தில் ഘോഷിച്ചതായിരിക്കട്ടെ. ഞങ്ങൾ ഇത് ഓർമ്മിച്ചിരിക്കട്ടെ. രണ്ട് പിസ്റ്റത്തെ ചെങ്ങായിമാരെ നബി സല്ലല്ലാഹു അലൈഹി വസല്ലം നമ്മൾ നേതാവായിരിക്കട്ടെ. 1400 കൊല്ലത്ത് മുന്ന മക്കത്തെ സ്ഥിതി എന്തിരണ്ടുകൊണ്ടുള്ള ഒരു പെണ്ണ് ജനിച്ചിട്ടുണ്ടെങ്കിൽ ಜೀಮತ್ತು ಪಿಡಿಸಿಕೊಳ್ಳರು ಹೊರತಂತೆ ಮೇಲೆ ಜಾಯಿಲಿಯ ಕಾಲತ್ತು ಅಥವಾ ಮನಸ್ಸುಮಾರಂಚಲರು ಆ ಮಕ್ಕತ್ತು ಶೋಚನೆ ಸ್ಥಿತಿಗತಿ ಬದಲಾಕೋ ಅಲ್ಲಾಹ್ ತಾಲ ಕತ್ತೆ ನೇದವಾಯಿಕರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಆ ಕಾಲತ್ತು ಮನಸ್ಸು ಮಾರ್ಗ ವಿಶ್ವಾಸ ಚೊಲ್ಲದೆ ಇಲ್ಲ ಅಂತ അങ്ങനത്തെ നബി സല്ലല്ലാഹു അലൈഹി വസല്ലം അൽ അമീൻ ചൊല്ല പദവിക്ക് പാത്രമായിടാറ്. നബി സല്ലല്ലാഹു അലൈഹി വസല്ലം മാപ്പ നബി സല്ലല്ലാഹു അലൈഹി വസല്ലം തന്ന ഉമ്മ ആമിന ഉമ്മന്റെ ബൈക്കിലിക്കുമ്പോഴത്തേക്ക് ಉಲ್ಲಂಘನೆ ಆಗಲಿಕ್ಕೆ ಹೆಸರಾಯಿತು, ಒಪ್ಪತ್ತಾಯಿತು. അതേപോലെ നബി സല്ലല്ലാഹു അലൈഹി വസല്ലം 7 ವಯಸ್ಸು ಸಿಕ್ಕುමුದಿಗೆ ನಬಿ ಸಲ್ಲಲ್ಲಾಹು ಆಮಿನ ಬೀಬಿಯು ಒಪ್ಪತ್ತಾಯಿತು, ಉದ್ಯಮಾಕಿದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದೇ ಅದರ ಸಂರಕ್ಷಣೆ ಹಾಕಿನಾಲು ಅಬು ತಾಲಿಬ್ ಆಯಿತು. Great pleasure to be here with you celebrating 1418th holy birthday of Prophet sallallahu alaihi wasallam. That's why we are also celebrating here in this special occasion. I would like to share something about Prophet sallallahu alaihi wasallam. May Allah bless you, Amin. Dear friends, one day Prophet sallallahu alaihi wasallam slave a grain, some grain. To grind the some grain, he was praying to see the Prophet sallallahu alaihi wasallam. Prophet sallallahu alaihi wasallam, the slave, he asked the slave, he asked the slave the reason why he was beating his slave. Said, I am sick, I cannot grind to grind. My master is very cruel. My master is very cruel. My master is very cruel. വലൈക്കും സലാം. ഡിസംബർ 166, അതായത് പിന്നെ ലാസ്റ്റ് 268. Respected Chief Guest, Honorable Judges, and all my dear friends, Assalamu alaikum wa rahmatullahi wa barakatuh. Today we all are here to celebrate the Prophet Muhammad Mustafa sallallahu alaihi wasallam, Prophet's birthday, who was the last prophet. First of all, I would like to thank my Ustad who gave me opportunity to say my heart word in front of you. The Prophet Muhammad Mustafa sallallahu alaihi wasallam was the last prophet who completed the Islamic monotheism. He was the last. It has been affirmed that there is a comparison between human and animal. Allah says in His Holy Quran about Prophet Muhammad Mustafa sallallahu alaihi wasallam, there is a kindly come to you among yourself who is holy and a prophet, messenger, and who suffer for you, and he will mercy for entire mankind, and he is the only last prophet. I would like to say one of the story of Prophet Muhammad Mustafa sallallahu alaihi wasallam. One poor man bought a bunch of grape to Prophet Muhammad Mustafa sallallahu alaihi wasallam. The Prophet Muhammad Mustafa sallallahu alaihi wasallam ate one grape, 2 and 3, and all the branch of grape, and did not offer any of it to the Sahaba. After going, the poor man, the Sahaba asked the Prophet, why did not you offer the grape for us? The Prophet Muhammad Mustafa sallallahu alaihi wasallam smiled and said, it was very so. If I give it you, it will hurt the feeling of feeling of a poor man, and I eat it cheerfully, and he go. ಗೋಮಾಣರದ ಗುರಿ ಹಿರಿಯರೇ ಹಾಗೂ ತೀರ್ಪುಗಾರರೇ, ಇಲ್ಲಿ ನಿಂತಿರುವ ನೆಚ್ಚಿನ ಸಹಪಾಠಿ ಮಿತ್ರರೇ, ವಿಶ್ವದೂತಕ್ಕೂ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆ ಆಚರಿಸುವಾಗ ಮುತ್ತು ನಬಿಯರ ಮಾನವೀಯತೆ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಬಯಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್. ಅಮಾನವೀಯತೆ ಮೃಗತೆ ಮೇರೆ ಮೆರೆಯುತ್ತಿರುವ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಶಾಂತಿಗಾಗಿ ತುದಿಗಾಲಿನಲ್ಲಿ ನಿಂತಿರುತ್ತಾರೆ. ಕಾಲಚಕ್ರಕ್ಕಿಂತಲೂ ವೇಗವಾಗಿ ಚಲಿಸುತ್ತಿರುವಾಗ ಮನುಷ್ಯನ ಅಸಾಮಾನ್ಯತೆ ಮನಸ್ಸುಗಳ ವಿಶ್ವದಲ್ಲಿ ಹರಡುತ್ತಿದೆ. ಅಕ್ರಮ ಅನೀತಿ ಅನಾಚಾರ ಎಂಬ ವಿಷಯದ ಕುರಿತು
ಇಂಗೈಸುವಾಗ ಹಣದಾಸಿಗಾಗಿ ಜನಗಳ ರಾಶಿಯನ್ನು ಉರುಳಿಸುವ ಮನೋಭಾವ ಈ ಜಗದಲ್ಲಿ ಮೂಡಿ ಬರುವಾಗ ಈ ಒಂದು ಅಸಹನೀಯ ರಂಗವನ್ನು ತಲುಪಿಸಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾಧುರ್ಯ ಜೀವನ ನಡೆಸಲು ಒಂದೇ ಮಾರ್ಗ. ನಮ್ಮ ಆಧುನಿಕ ಪ್ರಪಂಚವು ಒಂದು ವಿಶಾಲವಾದ ಸಾಗರ, ನಡುವೆ ದಿಕ್ಕು ಕಣಿವೆ ನಿಂತಿರುವ ಹಡಗಿನಂತಾಗಬಿಟ್ಟಿದೆ. ಆ ಹಡಗನ್ನು ತಲುಪಿಸಲು ಒಬ್ಬ ನಾವಿಕ ಅಗತ್ಯವಿದೆ. ಅಂತೆಯೇ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಗಿಂತ ಉತ್ತಮರಾದ ಸಾಮರ್ಥ್ಯವುಳ್ಳ ನಾವಿಕ ಯಾರೂ ಇಲ್ಲ. ಆ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಾಹನ ಮೇಲಿಟ್ಟ ಬತ್ತಿ ಹಿಮಾಲಯ ಪರ್ವತಕ್ಕಿಂತಲೂ ಹಚ್ಚಲು ಉನ್ನತವೂ ಆಗಿತ್ತು. ಆ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕಾರಣವಿಲ್ಲದೆ ವರ್ತಿಸುತ್ತಿರಲಿಲ್ಲ. ನೀರಿಗೆ ಬಿದ್ದ ಚೇರನ್ನು ರಕ್ಷಿಸಲು ಮುಂದಾಗ ಆ ಪವಿತ್ರ ಹಸ್ತಕ್ಕೆ ಚೇರಿನ ವಿಷಬುದ್ಧವಾದ ಹಲ್ಲು ಚುಚ್ಚಿಯು ಆ ಚೇರನ್ನು ರಕ್ಷಿಸಲು ಮುಂದಾದರು. ಕಚ್ಚುವ ಸ್ವಭಾವ ಚೇರಿಂದ ರಕ್ಷಿಸುವ ನಮ್ಮಲ್ಲಿರಬೇಕಿತ್ತು. ಅದನ್ನೇ ನಬಿಯರ ತತ್ವ. ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಒಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಪ್ರವಾದಿಯವರೇ, ನಿಮ್ಮನ್ನು ಸರ್ವಲೋಕಕ್ಕಿಂತಾಗಿ ನಾವು ಕಲಿಸುತ್ತಿದ್ದೇವೆ. ಈ ಪುಣ್ಯ ಪ್ರವಾದಿಯವರ ಜೀವನವು ಮಾನವೀಯತೆ ಪರ್ಯಾಯವಾಗಿದೆ. रखता रसूल का हयात गरीब में कलमा रसूल का जन्नत से ಬಂದರು ಮದನಿ ಬಂದರು ಮಂಗೂರ್ ಬಂದರಿಗೆ ತಂದರು ಮದನಿ ಧರ್ಮದ ಜ್ಯೋತಿ ನಮ್ಮಡೆಗೆ ಆಧ್ಯಾತ್ಮಿಕ ನೇತ ಪ್ರಣಾಗಮನವಾಯಿತು ಆಧ್ಯಾತ್ಮಿಕ ನೇತ ಪ್ರಣಾಮವಾಯಿತು ಜಲಸಾಗರದಲ್ಲಿ ಮುಸಲ್ಮಾನ್ ಅಡಗಾಯಿತು ಅಡಗೆ ತುಂಡಂತೆ ಮುಸಲ್ಮಾನ್ ದೃಢವಾಯಿತು ಅತಿಥಿದು ಆ ಪುಣ್ಯ ಮದೀನದ ಅತಿಥಿದು ಅತಿಥಿದು ಆ ಪುಣ್ಯ ಮದೀನದ ಅತಿಥಿದು ಅತಿಥಿಗೆ ಸ್ವಾಗತ ನೀಡಿದ ಭಾಗ್ಯವಿದು ಹಲವಾರು ಕಷ್ಟ ಪ್ರಲಾಪವು ಕಂಡಾಯ್ತು ಹಲವಾರು ಕಷ್ಟ ಪ್ರಲಾಪವು ಕಂಡಾಯ್ತು ജലസാഗരದಲ್ಲಿ മുസല്ലാം ചെയ്തുള്ളൊരു പാവം കണ്ടു അന്യകരായുമ്പോൾ നബിയെ താമൂലായ എന്നോട് കൽബ് മതിയാം നബിയോരേ ഞാൻ തീർന്നുള്ളൊരു വചനം കേട്ട് അന്യ ചിരിക്കുമ്പോൾ നബിയെ കുളിരായി വിരിയും കൽബകമുള്ളിൽ കമറിൻ പുലിവോടെ ഞാൻ ചെയ്തുള്ളൊരു പാവം കണ്ടു അന്യകരായുമ്പോൾ നബിയെ താമൂലായ എന്നോട് കൽബ് മതിയാൻ നബിയോരേ ഞാൻ തീർത്തുള്ളൊരു വചനം കേട്ട് അങ്ങ് ചിരിക്കുമ്പോൾ നബിയെ കുളിരായി വിരിയും കൽബകമുള്ളിൽ കമറിൻ പുലിവോടെ മുത്തു കരഞ്ഞാൽ സിദ്ദീഖോരും ഫാറൂഖോരും കരയോലെ മുത്തു പൊളിച്ചാൽ ആമിന ബീവി മാനസമുള്ളിൽ നിങ്ങോലേ മുത്തു പൊളിച്ചാൽ ആമിന ബീവി മാനസമുള്ളിൽ നിങ്ങോലേ മുത്തു പൊളിച്ചാൽ ആമിന ബീവി മാനസമുള്ളിൽ നിങ്ങോലേ നബിയേ നിധിയേ മതിയേ മലരേ മാ പൗലാമോ സംസലികേ നബിയേ നിധിയേ മതിയേ മലരേ മാ പൗലാമോ സംസലികേ ഞാൻ ചെയ്തുള്ളൊരു പാവം കണ്ടു അന്യകരായുമ്പോൾ നബിയെ താമൂലായ എന്നോട് കൽബ് മതിയാം നബിയോരേ ബദർ തിരിച്ചാൽ ഹർഷും കുരിശും പുഞ്ചിരിയാലെ വിടരാലെ ബദർ വിരിഞ്ഞാൽ ലൗഹും കലഹും പൂവിതരാലെ വിരിയോലെ ബദർ തിരിച്ചാൽ ഹർഷും കുരിശും പുഞ്ചിരിയാലെ വിടയോലെ ബദർ വിരി
കണ്ട് അന്യകരായുമ്പോൾ നബിയെ താങ്ങൂല എന്നോട് കൽബ് മതിയാ നബിയോരേ. ഞാൻ വീട്ടിലൊരു വചനം കേട്ട് അന്യ ചിരിക്കുമ്പോൾ നബിയെ കുളിരായി വിരിയും കൽബകമുള്ളിൽ കമറിൻ കുളിയോടെ. ಕಾರ್ಯಕ್ರಮ ചെറിയ മക്കൾ കൊടുക്കട്. അത് കഴിഞ്ഞിട്ടാൽ പിന്നെ मेरा दिलोन मेरी जान या रसूल अल्लाह, मेरा दिलोन मेरी जान या रसूल अल्लाह, तिप सो जान से कुर्बानी या रसूल अल्लाह, तिप सो जान से कुर्बानी या रसूल अल्लाह, फिदा ए तो पी मेरी जान या रसूल अल्लाह, फिदा ए तो पी मेरी जान या रसूल अल्लाह, फिदा ए तो पी मेरी जान या रसूल अल्लाह. तुम्हियो दीन यार, तुम्हियो दीन यार, तुम्हियो दीन रुमान या रसूल अल्लाह, तिप सो जान से कुर्बान या रसूल अल्लाह, तिप सो जान से कुर्बान या रसूल अल्लाह, या रसूल अल्लाह, या रसूल अल्लाह, या रसूल अल्लाह, या रसूल अल्लाह. मेरा दिलों मेरी जान या रसूल अल्लाह, मेरा दिलों मेरी जान या रसूल अल्लाह, तिप सो जान से कुर्बानी या रसूल अल्लाह, तिप सो जान से कुर्बानी या रसूल अल्लाह, या रसूल अल्लाह, या रसूल अल्लाह, या रसूल अल्लाह, या रसूल अल्लाह. अस्सलाम वालेकुम. നിങ്ങൾ തോന്നുള്ളായി തീരമണലായിരഞ്ഞകമേറ്റ് പാലൊലിവായി പൗർണമിയായി വദനം തെളിയുകയായി മർഹബാ നബി ത്വാഹ ത്വാഹ മൗലിദുൻ നബി ജാഹ ജാഹ യാ റസൂലേ യാ ഷഫീഅ യാ മുസമ്മിലേ ത്വയ്യിബ ത്വയ്യിബ യാ ത്വയ്യിബ തിന്നതാഹ റസൂലുള്ളാഹി തീരമണലായിരഞ്ഞകമേറ്റിൽ പാലൊലിവായി പൗർണമിയായി വദനായി തെളിയുകയായി മർഹബാ നബി ത്വാഹ ത്വാഹ മൗലിദുൻ നബി ജാഹ ജാഹ യാ റസൂലേ യാ ഷഫീഅ യാ മുസമ്മിലേ ഹൈറൻ ജനമന്ത്രമേലെ അഖിലം പാടിയ റസൂലേ പുണ്യ മുസ്തഫ നബി മുജ്തബാ നബി മുർതല നബിയോ ഹൈറൻ ജനമന്ത്രമേലെ അഖിലം പാടിയ റസൂലേ പുണ്യ മുസ്തഫ നബി മുജ്തബാ നബി മുർതല നബിയോ ഹാഷിം വംശ ഖുറൈശ് മലരെ ആലമുത്തം പുകഴ്ത്തുന്നോരെ കാത്തിമുൻ നബി ഹാമിദുൻ നബി മുർസൽ നബിയോട് നിങ്ങൾ ത്വാഹ റസൂലുള്ളാഹി തീരമണലായിരഞ്ഞകമേറ്റ് പാലൊലിവായി പൗർണമിയായി വദനായി തെളിയുകയായി മർഹബാ നബി ത്വാഹ ത്വാഹ ഇസ്ലാം ധർമ്മവ കലിസಲು ಬಂದರು ಪ್ರವಾದಿ ವರಿಯರ್ ನಮ್ಮ ಕಡೆಗೆ ಕೇಳಿ ನನ್ನ ಪ್ರೀತಿಯ ಜನರೇ ನೋಡಿರಿ ಒಮ್ಮೆ ಇತ್ತ ಕಡೆಗೆ ಇಸ್ಲಾಂ ಧರ್ಮವ ಕಲಿಸಲು ಬಂದರು ಪ್ರವಾದಿ ವರಿಯರ್ ನಮ್ಮ ಕಡೆಗೆ ತಂದೆಯಿಲ್ಲ ತಾಯಿಯೂ ಇಲ್ಲ ತಬ್ಬಲಿಯಾಗಿ ಬೆಳೆದ ನಬಿಯೂ ತಂದೆಯೂ ಇಲ್ಲ ತಾಯಿಯೂ ಇಲ್ಲ ತಬ್ಬಲಿಯಾಗಿ ಬೆಳೆದ ನಬಿಯೂ ತನ್ನನ್ನು ನೆನೆಯದೆ ತಮ್ಮ
ಮಣ್ಣು ತಿಂದು ಉಮ್ಮತಿಗಾಗಿ ಕಷ್ಟದ ಬಲೆಯಲ್ಲಿ ಬಿದ್ದ ಪ್ರವಾದಿ. ಕೇಳಿರಿ ನನ್ನ ಪ್ರೀತಿಯ ಜನರೇ, ನೋಡಿರಿ ಒಮ್ಮೆ ಇತ್ತ ಕಡೆಗೆ. ಇಸ್ಲಾಂ ಧರ್ಮವ ಕಲಿಸಲು ಬಂದರು ಪ್ರವಾದಿ ವರಿಯರು ನಮ್ಮ ಕಡೆಗೆ. ಮಕ್ಕಾ ನಗರದಿ ಜನಿಸಿದ ನಬಿಯೇ ಮದೀನ ಕಡೆಗೆ ಪ್ರಯಾಣ ಹಾಕಿದರು. ಮಕ್ಕಾ ನಗರದಿ ಜನಿಸಿದ ನಬಿಯು ಮದೀನ ಕಡೆಗೆ ಪ್ರಯಾಣ ಹಾಕಿದರು. ದೀನಿಗೆ ಅಂತಿಮ ವಿರಾಮ ಹಾಕಿ ರಬ್ಬಿನ ಕರೆಗೆ ನೀಡಿದರು. ದೀನಿಗೆ ಅಂತಿಮ ವಿರಾಮ ಹಾಕಿ ರಬ್ಬಿನ ಕರೆಗೆ ನೀಡಿದರು. ಕೇಳಿರಿ ನನ್ನ ಪ್ರೀತಿಯ ಜನರೇ, ನೋಡಿರಿ ಒಮ್ಮೆ ಇತ್ತ ಕಡೆಗೆ. فولد بوجه أخجل قمرا وفرقدا. ألا هو الذي توسل به آدم عليه السلام وافتخر بكونه والدا، واستضاف به نوحا عليه السلام فنجا من الردى. وكان في صلب إبراهيم عليه السلام حين ألقي في النار فعاد وصار لهبها مخلدا. ورأت أمه آمنة رضي الله عنها حين همت به ملائكة السماء مددا. ودخل عليها الأنبياء وهم يقولون لها إذا رأت شمسا فلا يهدى فسمي محمدا. اللهم صل وسلم وبارك عليه. قال الله عز وجل جل جلاله سبحانه وتعالى ولا إله إلا هو لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم. صلى الله على محمد صلى الله عليه وسلم. صلى الله على محمد صلى الله عليه وسلم. صلى الله على محمد صلى
ربي جل الله ما في قلبي غير الله نور محمد صلى الله لا إله إلا الله ارتكبت على الخطا غير أسر وآداب لا تعشق فيه يا سيدي خير النبي الصلاة على النبي والسلام على الرسول الشفيع الأبطال والأبي بالأعرابي إننا نرجو إلى قوسي أو لكل الأطاش يوم نشر كتابي يا سيدي خير النبي الصلاة على النبي والسلام على الرسول الشفيع الأبطال والحبيب الأعرابي مولاي صل وسلم دائما أبدا على حبيبك خير الخلق كلهم الشفاعة هب لنا في القيامة مشرقا ومولانا الله يا سيدي خير النبي الصلاة على النبي والسلام على الرسول الشفيع الأبطال والحبيب الأعرابي. بسم الله الرحمن الرحيم وما أرسلناك إلا رحمة للعالمين مولاي صل وسلم دائما أبدا على حبيبك خير الخلق كلهم مولاي صل وسلم دائما أبدا على حبيبك خير الخلق كلهم آمن زبور جيران بي زي سلامي ما زجتا بالبكلا بالبيدومي أمهما بالبيدومي بالقاهي كلماتي وأوها المائي بالإلهي فهمني أيديك تكفو فهمتا ولستفك يا ريمي مولاي صل وسلم دائما أبدا على حبيبك خير الخلق كلهم مولاي صل وسلم دائما أبدا على حبيبك خير الخلق كلهم مولاي صل وسلم دائما أبدا على حبيبك خير الخلق كلهم أيحسب سبوع الهمم كثير ما بين المنسجم منه والدليل لولا لم تورك دمعا على كنالي وعلى للباني والأدم فكيف تنكره من بعد ما شهد به عليك
مولا يا صلي وسلم دائما أبدا على حبيبك خير الخلق كلهم مولا يا صلي وسلم دائما أبدا على حبيبك خير الخلق كلهم وأسباب المجد خاطي أبراتي ولا مثل البحر خطيك والألم نعم صلى كيف ما فرقني والحب يقترب لذاتي بالألم يا لهي في الهوى تزري مجزيرتا مني إليك ولو أنصبت لن تلومي عادتك علي على سري بمستدري عن الوشاة ولا قريبي منحسري مولاي صلي وسلم دائما أبدا على حبيبك خير الخلق كلهم مولاي صلي وسلم دائما أبدا على حبيبك خير الخلق كلهم مولاي صلي وسلم دائما أبدا على حبيبك خير الخلق كلهم محلتني بالسحى لكن لست منقسمي إن المحب علي الخلق في سممي مولاي صلي وسلم دائما أبدا على حبيبك خير الخلق كلهم إني تحمت نفسي السيف في أذاني والسيف أبات في نفسي مولاي صلي وسلم دائما أبدا على حبيبك خير الخلق كلهم مولاي صلي وسلم دائما أبدا على حبيبك خير الخلق كلهم सामने वाले बादों पर दिल
से
बदलाव जरा मेरे मुट्ठी में या रहमान हुआ और फजले रहमान हुआ मोती सिंह पत्थर बोला ला इलाहा इल्लल्लाह हस्बी रब्बी मोहम्मद सल्लल्लाहु ला इलाहा इल्लल्लाह मुझको बुलाएगा मैं काबे को देखूंगा दिन बितवाएगा मैं काबे को देखूंगा रब मुझको बुलाएगा मायूस नहीं हूँ मैं अल्लाह की रहमत से मायूस नहीं हूँ मैं अल्लाह की रहमत से वो हज पे बुलाएगा वो हज पे बुलाएगा मैं काबे को देखूंगा वो दिन मिलवाएगा मैं काबे को देखूंगा रब मुझको बुलाएगा अल्लाह 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 खल्की बोले मेरा कुरान खल्की मा लीमन आलू जुबी सिवा बाए ताहुले ताहुले सिलानी वालिया का रसूलुल्लाह जाओ कभी उतारी उतारा बिस्मी मुंतकिमी फइन्ना मिन जुदीका दुनिया वाला तहा वा मिन उलूबिका इल्मी वल कलबी या सल्ली व सल्लिम दाइमान अबदा अला हबीबिका खैरुल खल्qi कुल्लिहिम या नफ्सी ला तक़नती मिन ज़ल्लती आलुमाति अल क़रारी फी कुरानी ला इलाहा इल्ला रहमत रब्बीना या अक़सीमुहा यानी बेल की ज़मीनुल्लाह सल्ली व सल्लिम दाइमान अबदा अला हबीबिका खैरुल खल्qi कुल्लिहिम या रब्बी वजअल रजाई गैरा मुनहकिसी लदैका वजअल हिसाबी गैरा मुनखरिमी वल्तुफ बिअब्दिका फी दारिना इन्ना लहु सल्लल्लाहु सदमी आदत का आली सुहबी सल्लती इंदा ईमान कलमी मुलाय सल्ली व सल्लिम दाइमान अबदा अला हबीबिका खैरुल खल्qi कुल्लिहिम वालियासबाहि सुम्मा ताबीना लहु
تنجو بيت الهدي وأبي ربي وبليغ أرمي يا صلي وسلم دائما أبدا على حبيبك من خلق كلهم يا ربي مصطفى بلغ مقاصدنا واغفر لنا يا واسع الكرم واغفر إلهي المسلمين بما تطلب في مسجد يا صلي وسلم دائما أبدا على حبيبك خير الخلق كلهم بجاه من يطهو في طيبنا دائما أبدا على حبيبك خير الخلق كلهم وهذه بردة المختار ختمت الحمد لله في بهجة عبدتها كأت آتت اتيناها مئاتي فرج بها علينا يسوع من مولاي صلي وسلم دائما أبدا على حبيبك خير الخلق كلهم مولاي صلي وسلم دائما أبدا على حبيبك خير الخلق كلهم مولاي صلي وسلم دائما أبدا على حبيبك مرحبا يا خير الدار صلى الله على محمد صلى الله عليه وسلم صلى الله على محمد صلى الله عليه وسلم أشرق البدر علينا فاختفت منه البدور مثل حسنك ما رأينا قط يا وجه سور يا نبي سلام عليكم صلى الله على محمد صلى الله عليه وسلم صلى الله على محمد يا ربي صلي وسلم مكة بك رسولي പൂത്തിങ്കൾ നബിയേ ഹബീബേ സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം മണിമുത്ത് മദീന നീലാരോ മന്ദാര ചിപ്പിൻ അഴകാനോ സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം മൈസരിൽ കടിനാ സമയത്തും ഉമ്മത്തി എന്നോ നെത്തോരേ സല്ലല്ലാഹു
على محمد صلى الله عليه وسلم صلى الله على محمد صلى الله عليه وسلم ഇൻഷാല്ലാ നാളെ സുബൈക്ക് ക്ലാസ് റെഡിയായിട്ടിക്കട് ഇൻഷാല്ലാ തിങ്കളാഴ്ച സുബൈക്ക് ഇട്ടിക്കട് നാളെ മദ്രസ പ്രാരംഭം ഇനിഫാദിന്റെ വിഷയം ചെന്നത് ഇൻഷാല്ലാ എല്ലാ പേരൻസുമാരും നല്ല നിലയ്ക്ക് ആ ക്ലാസ് എത്തുപാട്ടണോ 550 രൂപ ഒരു ജോഡി ഡ്രസ്സ് എത്തിക്കട് നിങ്ങൾക്ക് അതേപോലെ തന്നെ ഇന്നൊരു ജോഡി ഡ്രസ്സ് മക്കളോട് കൊടുക്കണം എല്ലാവരും വന്നിട്ടൊന്ന് നമുക്കത് സഹകരിക്കാൻ തന്നിട്ട് ഒന്ന് കൂടി ഓർമ്മപ്പെടുത്തുക ഇൻഷാല്ലാ മക്കൾക്ക് തന്നെ ഡ്രസ്സ് കൃത്യം എല്ലാ നാളും ഇട്ട് പറഞ്ഞത് വേണേറ്റ് അവസരങ്ങൾ ഒന്നുകൂടി മക്കളൊട്ടിക്ക് ചൊല്ലണം അതേപോലെ തന്നെ എപ്പം സാധാരണ 10 മിനിറ്റ് മുന്നോട്ട് തസ്ബീഹ് വേണ്ട ഒരു ആദത്ത് നാളെ ഇവിടെ ഉണ്ട് അത് ഇൻഷാല്ലാ നാളെ മക്ക നിങ്ങൾക്ക് ചൊന്നിട്ട് 10 മിനിറ്റ് മുന്നോട്ട് മക്കളെ പള്ളിയിൽ എത്തുപാട്ടണം അതേപോലെ റജ മക്കളെ ചെറിയ മക്കളെ ഞാറായിട്ടിക്കട് നാളെ മദ്രസ റജാക്കിക്കൊണ്ടിരിക്കട്ടെ പേരൻസിനെ ഇന്നത് കൊണ്ടേറ്റിക്കണോ എന്ന് ഓർമ്മപ്പെടുത്തുക ഒരു തക്ബീർ അല്ലാഹു അക്ബർ അല്ലാഹു അക്ബർ ഈ വർഷവും മർകസ് മദ്രസದ ಎಲ್ಲ ಮುಅಲ್ಲಿಮರಿಗೂ ಗುಲ್ಫಾಜಿಲ್ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದ ಇಸ್ಮಾಯಿಲ್ ಆಜಪರ್ ಅವರಿಂದ ವಸ್ತ್ರ ವಿತರಣೆ ಕಾರ್ಯಕ್ರಮ ಮೊದಲಿಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಈಗ ಫಸ್ಟ್ ಅಂಡ್ ಸೆಕೆಂಡ್ ಪ್ರೈಸ್ ವಿತರಿಸಿಕೊಂಡು ಯಾರು ಸೊಪ್ಪು ಮಾಡದೆ ಶಿಸ್ತಿನಿಂದ ಆರಿಸಿರಿ. ಮೊದಲಿಗೆ ಬರ್ಕ್ಲಿಸ್ ಮದ್ರಸದ ಸದರ್ ಮಾಲಿನ್ಯರಾದಂತಹ ಜನಾಬ್ ಇರ್ಫಾನ್ ಮದನ್ ಅವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಇಲಿಯಾಸ್ ಆಜಬರ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಹಾಗೆ ಮುಂದಕ್ಕೆ ಅಲ್ಕರೀಂ ಜುಮಾ ಮಸೀದಿ ಖತೀಬರು ಮರ್ಕಸ್ ಮದ್ರಸದ ಮೌಲ್ಯವಾದಂತಹ ಜನಾಬ್ ಉಸ್ಮಾನ್ ಸಾಹೇಬ್ ಅವರಿಗೆ ಮಸೀದಿ ಅಧ್ಯಕ್ಷರಾದ ತೋಹಾಜಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲಾಹು ಅಕ್ಬರ್. ಮುಂದೆ ಜನಾಬ್ ಆದಮ್ ಮುಸ್ಲಿಂ ಅವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಉಪಾಧ್ಯಕ್ಷರಾದಂತಹ ಅಬ್ದುಲ್ ರಫೀಕ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಜನಾಬ್ ಅಬ್ದುಲ್ಲಾ ಮುಸ್ಲಿಯರ್ ಅವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಸದಸ್ಯರಾದಂತಹ ಅಬ್ದುಲ್ ಶಮೀರ್ ಅವರು ನೀಡಿ ಪುರಸ್ಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊನೆಗೆ ಜನಾಬ್ ಹಮ್ಜಾ ಮುಸ್ಲಿಯರ್ ಅವರಿಗೆ ಧನ್ಯವಾದಗಳು. ಈಗ ಫಸ್ಟ್ ಅಂಡ್ ಸೆಕೆಂಡ್ ಪ್ರೈಸ್ ವಿತರಣೆ കിഡ്സ് വിഭാഗത്തിൽ നടന്ന ഗ്രൂപ്പ് സോങ്ങിൽ റിസാൻ ആൻഡ് ഗ്രൂപ്പ് ആയിട്ട് ഫസ്റ്റ് റിസാൻ മൂന്നാമത് സ്റ്റേജ് ആയിട്ടുള്ളൂ. എത്രയാണ് സെക്കൻഡ് സിമാക്കി ആൻഡ് ഗ്രൂപ്പ് സിമ ഫസ്റ്റ് സെക്കൻഡ് ഗ്രൂപ്പുകളുണ്ട്. സദർ സാഹ് കൊടുക്കും. മൂന്നുണ്ട് പാടും. രണ്ടാമത് രണ്ട് സെക്കൻഡ് സിമാക്കിയാണ് ഗ്രൂപ്പ്. സിമാക്കില്ല സെക്കൻഡ് ബുക്ക് സർ. सब जूनियर ग्रुप सॉन्ग जिदान एंड ग्रुप जिदान ग्रुप सॉन्ग जिदान बाबा जिदान ನೋಡಿದ ಸಿದಾನಿ ನಾಲ್ಕು ಫಸ್ಟ್ ನಾಲ್ಕು ಸಿದಾನಿ ಅಂಡ್ ಗ್ರೂಪ್ ಬಿಡಿಗ
Second, Rafani and group. Zidane. Kurku. Rafani and group. Second, first. Second. Zidane first group. Anga banget Simakilla. Zidane, വേദിയിലേക്ക് വരൂ. Zidane. ഫസ്റ്റ് കൊടുക്കൂ നാളെ. ഇത് സബ് ജൂനിയർ വിഭാഗത്ത് ഗ്രൂപ്പ് സോങ്. ഫസ്റ്റ് ഗ്രൂപ്പ് സോങ് നാലാണുള്ളത്. പിന്നെ കിഡ്സ് അല്ല, രണ്ടാം ക്ലാസ് അത് ഒന്ന് നാലാള്. നാല് ഫസ്റ്റ് ഗ്രൂപ്പ്. സെക്കൻഡ്, റഫാനി ആൻഡ് ഗ്രൂപ്പ് സബ് ജൂനിയർ വിഭാഗം.